ಗರುಡ ಪುರಾಣದ ಪ್ರಕಾರ ಮನುಷ್ಯ ಭೂಮಿಯ ಮೇಲೆ ಮಾಡುವ ಅನಾಚಾರ ಅಪರಾಧಗಳಿಗೆ ಯಮಲೋಕದಲ್ಲಿ ಪ್ರತ್ಯೇಕವಾದ ಶಿಕ್ಷೆಗಳನ್ನು ನೀಡಲಾಗುವುದಂತೆ. ಅದರಲ್ಲಿ ಕೆಲವು ಬಹುಮುಖ್ಯವಾದ ಶಿಕ್ಷೆಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇತರರ ಆಸ್ತಿಯ ಮೇಲೆ ಮೋಸದಿಂದ ಒಡೆತನವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವ ಜನರಿಗೆ ಸಮ್ಮಿಶ್ರ ವಿಧಾನದಲ್ಲಿ ರಕ್ತ ಬರುವಂತೆ ಹೊಡೆಯುತ್ತಾರೆ ಹಾಗೂ ಕುದಿಯುತ್ತಿರುವ ಬಿಸಿ ನೀರಿನಲ್ಲಿ ಹಾಕುತ್ತಾರಂತೆ. ಗಂಡ ಅಥವಾ ಹೆಂಡತಿ ಒಬ್ಬರಿಗೊಬ್ಬರು ಮೋಸ ಮಾಡಿ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಅಂತವರಿಗೆ ಕೂಡ ಸಮ್ಮಿಶ್ರ ರೀತಿಯಲ್ಲಿ ಶಿಕ್ಷೆ ಕೊಡಲಾಗುತ್ತದೆ ಹಾಗೂ ಹಗ್ಗದಿಂದ ಕಟ್ಟಿ ಹಾಕಿ ಚಾವಟಿಯಿಂದ ರಕ್ತ ಬರುವಂತೆ ಹೊಡೆದು ಕಣ್ಣುಗಳನ್ನು ಕಿತ್ತು ಹಾಕುತ್ತಾರಂತೆ. ಕಳ್ಳತನ ಅಥವಾ ದ್ರೋಹ ಬಗೆಯುವವರನ್ನು ದೊಡ್ಡ ದೊಡ್ಡ ಸರ್ಪಗಳಿಂದ ಕಚ್ಚಿಸಿ ಚಿತ್ರಹಿಂಸೆ ನೀಡಲಾಗುವುದಂತೆ. ಸಂತೋಷಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವವರಿಗೆ ಅವರ ಆತ್ಮಗಳನ್ನು ಬೃಹತ್ ಕುದಿಯುವ ನೀರಿನ ಪಾತ್ರೆಗಳಿಗೆ ಎಸೆಯುತ್ತಾರಂತೆ ಹಾಗೂ ದೊಡ್ಡ ದೊಡ್ಡ ಪ್ರಾಣಿಗಳ ಪಾದದ ಅಡಿಯಲ್ಲಿ ಅವರ ದೇಹವನ್ನು ಪುಡಿ ಮಾಡಿ ಚಿತ್ರಹಿಂಸೆ ಮಾಡಲಾಗುವುದಂತೆ. ಧಾರ್ಮಿಕ ಆಚರಣೆಗಳನ್ನು ಉಲ್ಲಂಘಿಸುವವರಿಗೆ ಚೂಪಾದ ಕತ್ತಿಯ ಅಂಚುಗಳಿರುವ ಚಾವಟಿಯಿಂದ ರಕ್ತ ಬರುವಂತೆ ಹೊಡೆದು ಉರುಳಿಸುತ್ತಾರಂತೆ. ತಮ್ಮ ಕರ್ತವ್ಯಗಳನ್ನು ಕಡೆಗಾಣಿಸಿ ಮುಗ್ಧ ಜನರನ್ನು ಹಿಂಸಿಸಿ ಶಿಕ್ಷಿಸುವುದು ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವವರಿಗೆ ಭಾರಿ ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ನೀಡಲಾಗುವುದು ಹಾಗೂ ಪ್ರಾಣಿಗಳ ಪಾದದ ಅಡಿಯಲ್ಲಿ ದೇಹವನ್ನು ಪುಡಿ ಮಾಡಲಾಗುವುದಂತೆ. ಈ ಎಲ್ಲಾ ಶಿಕ್ಷೆಗಳನ್ನು ಪದೇ ಪದೇ ಪುನರಾವರ್ತಿಸುತ್ತಾರಂತೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದನ್ನೆಲ್ಲ ಕೇಳಿದ್ರೆ ಯಾರೂ ಕೂಡ ಕೆಟ್ಟ ಕೆಲಸ ಮಾಡುವ ಸಾಹಸವೇ ಮಾಡಲ್ಲ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.